ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಮಾಸ್ ಹಬ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆದ ಹಾಗೂ ಉಪಯುಕ್ತಕರವಾದ ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ಸೊ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದೇ 2023 ಮಾರ್ಚ್ 31ನೇ ತಾರೀಕಿನ ಒಳಗೆ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಲಿಂಕ್ ಮಾಡಬೇಕು ಅಂತ ಎಲ್ಲ ಕಡೆ ನ್ಯೂಸ್ ಹರಡ್ತಾ ಇದೆ. ಇದು ನಿಜಾನ? ಎಕ್ಸಾಕ್ಟ್ಲಿ ಇದು ನಿಜ. ಯಾಕಂತ ಹೇಳಿದ್ರೆ ಕಾನೂನು ತುಂಬಾ ಸ್ಟ್ರಿಕ್ಟ್ ಆಗಿದೆ. ಮುಂಬರುವ ದಿನಗಳಲ್ಲಿ ನೀವ್ ಇನ್ ಕೇಸ್ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡದೇ ಇದ್ದಲ್ಲಿ ಏನಾಗ್ತದೆ? ಸೊ ಬ್ಯಾಂಕಿನ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನೀವು ತಡ ಮಾಡಬೇಡಿ. ಜಸ್ಟ್ 5 ನಿಮಿಷದಲ್ಲಿ ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ನೀವು ಕೂಡ ಮಾಡ್ಬೋದು. ನಿಮ್ಮ ಮೊಬೈಲ್, ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅನ್ನು ಯೂಸ್ ಮಾಡಿ ಮಾಡ್ಬೋದು. ಹೊರಗಡೆ ಡಿಜಿಟಲ್ ಸೇವಾ ಕೇಂದ್ರ ಅಥವಾ ಸೈಬರಿಗೆ ಹಾಗೆ ಹೀಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಜಸ್ಟ್ 5 ಮಿನಿಟ್ಸ್ ಬಿಡು ಮಾಡಿಕೊಂಡು ನೀವು ಕೂಡ ನೋಡ್ಬೋದು. ಸೊ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ನಾನು ಹೇಳ್ತೇನೆ. ಹಾಗೆ 500 1,000 ರೂಪಾಯಿ ಅಲ್ಲ, ಮುಂಬರುವ ದಿನಗಳಲ್ಲಿ ಇನ್ ಕೇಸ್ ಮಾರ್ಚ್ 31ನೇ ತಾರೀಕಿನ ಒಳಗೆ ನೀವೇನಾದ್ರೂ ಲಿಂಕ್ ಮಾಡದಿದ್ದಲ್ಲಿ ದೊಡ್ಡ ಮೊತ್ತದ ಅಂದ್ರೆ 5,000ಕ್ಕೂ ಹೆಚ್ಚಿನ ಮೊತ್ತ ದಂಡವನ್ನ ವಿಧಿಸಲಾಗಿದೆ. ಸೊ ಹಾಗಾಗಿ ಅದು ಸುದ್ದಿ ಮಾಡ್ತಾ ಇದೆ. ಸೊ ನೀವು ಕೂಡ ಚೆಕ್ ಮಾಡಿ. ಯಾಕಂತ ಹೇಳಿದ್ರೆ ಕೆಲವರಿಗೊಂದು ಡೌಟ್ ಇರಬಹುದು. ಏನಂತ ಹೇಳಿದ್ರೆ, ನಾನು ಪಾನ್ ಕಾರ್ಡ್ ಮಾಡುವಾಗಲೇ ಆಧಾರ್ ನಂಬರ್ ಅನ್ನ ಕೊಟ್ಟಿದ್ದೇನೆ, ಹಾಗಾಗಿ ನಂದು ಲಿಂಕ್ ಆಗಿರ್ಬೋದು ಅಂತ. ಬಟ್ ಸೇಫರ್ ಸೈಡ್ಗೆ ನೀವು ಕೂಡ ಒಮ್ಮೆ ಚೆಕ್ ಮಾಡಿ ನೋಡಿ. ನಿಮಗೆ ಇಲ್ಲಿ ಅಫಿಷಿಯಲ್ ಆದ ಪೇಜ್ ಕಾಣ್ತಾ ಇರ್ಬೋದು. ಸೊ ಇದರ ಲಿಂಕ್ ಇದೆ, income.tax.gov.in, income.tax.gov.in. ಸೊ ಇಲ್ಲಿ ಹೋಗುವಾಗ ನಿಮಗೆ ಈ ಥರ ಪೇಜ್ ಬರುತ್ತೆ. ಸೊ ಇದರ ಅಂಡರ್ ಕ್ವಿಕ್ ಲಿಂಕ್ಸ್ ಅಂತ ಕಾಣ್ತಾ ಇರ್ಬೋದು. ಸೊ ಅದರ ಅಂಡರ್ ನಿಮಗೆ ಸೆಕೆಂಡ್ ಆಪ್ಷನ್ ಲಿಂಕ್ ಆಧಾರ್ ಸ್ಟೇಟಸ್. ಸೊ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ಕ್ಲಿಕ್ ಮಾಡಿ. ಸೊ ಫಸ್ಟಿಗೆ ನಾನು ಆಲ್ರೆಡಿ ಲಿಂಕ್ ಆಗಿರೋದನ್ನು ತೋರಿಸ್ತೇನೆ ಯಾವ ಥರ ಬರುತ್ತೆ ಅಂತ. ಸೊ ಇಲ್ಲಿ ಪಾನ್ ನಂಬರ್ ಹಾಕಿ ಹಾಗೆ ಆಧಾರ್ ನಂಬರನ್ನು ಕೂಡ ಎಂಟ್ರ್ ಮಾಡಿ. ಸೊ ನೆಕ್ಸ್ಟ್ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್. ಸೊ ಇಲ್ಲಿ ಬರುತ್ತೆ ನೋಡಿ, ಯೋರ್ ಪಾನ್ ಡ್ಯಾಶ್ ಈಸ್ ಆಲ್ರೆಡಿ ಲಿಂಕ್ ಟು ಗಿವನ್ ಆಧಾರ್. ಸೊ ಈ ಥರ ಬಂದರೆ ಆಲ್ರೆಡಿ ಲಿಂಕ್ ಆಗಿದೆ ಅಂತ ಅರ್ಥ. ಸೊ ಇನ್ನೊಂದು ನಂಬರನ್ನು ಹಾಕ್ತಾನೆ, ಯಾವುದು ಲಿಂಕ್ ಆಗಿಲ್ಲ ಅದನ್ನು ಹಾಕಿ ನಿಮಗೆ ತೋರಿಸ್ತೇನೆ ಯಾವ ಥರ ಮಾಡ್ಬೋದು ಅಂತ. ಸೊ ಎಂಟ್ರ್ ಮಾಡಿಕೊಂಡೆ. ನೆಕ್ಸ್ಟ್ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್. ಇಲ್ಲಿ ನೋಡಿ, ಪಾನ್ ನಾಟ್ ಲಿಂಕ್ಡ್ ವಿತ್ ಆಧಾರ್, ಪ್ಲೀಸ್ ಕ್ಲಿಕ್ ಆನ್ ಲಿಂಕ್ ಆಧಾರ್ ಲಿಂಕ್ ಟು ಲಿಂಕ್ ಯೋರ್ ಆಧಾರ್ ವಿತ್ ಪಾನ್. ಸೊ ಈ ಥರ ಬರುತ್ತೆ. ಇಲ್ಲಿ ನೀವು ಲಿಂಕ್ ಆಧಾರ್ ಅಂತ ಬ್ಲೂ ಕಲರಲ್ಲಿ ನೋಡ್ತಾ ಇರ್ಬೋದು. ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲಿ ವಾಪಸ್ ನೀವು ಪಾನ್ ನಂಬರ್ ಹಾಗೂ ಆಧಾರ್ ನಂಬರನ್ನು ಎಂಟ್ರ್ ಮಾಡಬೇಕು. ಓಕೆ, ಸೊ ಇಲ್ಲಿ ವ್ಯಾಲಿಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ನಿಮಗೆ ಈ ಥರ ಒಂದು ಬಾಕ್ಸ್ ಬರುತ್ತೆ, ಪೇಮೆಂಟ್ ಡೀಟೇಲ್ಸ್ ನಾಟ್ ಫೌಂಡ್ ಫಾರ್ ದಿಸ್ ಪಾನ್. ಸೊ ಈ ಥರ ಬರುತ್ತೆ, ಅಂದರೆ ನೀವು ಯಾವುದೇ ರೀತಿಯ ಪೇಮೆಂಟನ್ನು ಮಾಡಲಿಲ್ಲ ಅಂತ ಅರ್ಥ. ಸೊ ಮೊದಲು ಫ್ರೀ ಆಗಿತ್ತು, ಅದಾದಮೇಲೆ 500 ರೂಪೀಸ್ ಇತ್ತು. ನೆಕ್ಸ್ಟ್ ಇವಾಗ 1000 ರೂಪೀಸ್ ಕಟ್ಟಬೇಕು. ನೀವು ನಿಮಗೆ ಲಿಂಕ್ ಮಾಡಬೇಕು ಅಂತ ಹೇಳಿದ್ರೆ ನೀವು 1000 ರೂಪೀಸ್ ಕಟ್ಟಲೇಬೇಕು. ಸೊ ಮುಂದೆ ಅದಕ್ಕಿಂತ ಜಾಸ್ತಿ ಕಟ್ಟುವ ಟೈಮ್ ಬರ್ಬೋದು. ಸೊ ಅದಕ್ಕೆ ನೀವು ಈಗಲೇ ಪೇ ಮಾಡಿ. ಸೊ ಇಲ್ಲಿ ನೋಡಿ, ಕಂಟಿನ್ಯೂ ಟು ಪೇ ಥ್ರೂ ಇ ಪೇ ಟ್ಯಾಕ್ಸ್. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನಿಮ್ಮ ಪಾನ್ ನಂಬರನ್ನು ಎಂಟ್ರ್ ಮಾಡಿ. ರೀ ಎಂಟ್ರ್ ಮಾಡಬೇಕು. ಓಕೆ, ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರನ್ನು ನೀವು ಎಂಟ್ರ್ ಮಾಡಬೇಕು. ಸೊ ಮೊಬೈಲ್ ನಂಬರನ್ನು ಎಂಟ್ರ್ ಮಾಡ್ತಾ ಇದ್ದೇನೆ ನಾನು. ಇಲ್ಲಿ ನೀವು ಕಂಟಿನ್ಯೂ ಕೊಡಬೇಕಾಯ್ತಾ, ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ OTP ಬರುತ್ತೆ. ಸೊ OTPಯನ್ನು ಎಂಟ್ರ್ ಮಾಡಿಕೊಳ್ಬೇಕು. ಸೊ ನಿಮಗೆ ಇಲ್ಲಿ OTP 14 ಮಿನಿಟ್ಸ್ 14 ಅಲ್ಲ 15 ಮಿನಿಟ್ಸ್ ವ್ಯಾಲಿಡ್ ಆಗಿರುತ್ತೆ. ಇವಾಗ ನೀವಿಲ್ಲಿ OTPಯನ್ನು ಎಂಟ್ರ್ ಮಾಡಬೇಕು. ಸೊ ಇಲ್ಲಿ ಕಂಟಿನ್ಯೂ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಈ ಥರ ಬರುತ್ತೆ, ಯು ಹ್ಯಾವ್ ಸಕ್ಸಸ್ಫುಲಿ ವೆರಿಫೈಡ್ ಥ್ರೂ ಮೊಬೈಲ್ OTP, ಕ್ಲಿಕ್ ಕಂಟಿನ್ಯೂ ಟು ಮೇಕ್ ಅ ನ್ಯೂ ಪೇಮೆಂಟ್. ಸೊ ಇಲ್ಲಿ
ಕಂಟಿನ್ಯೂ ಕೊಡಬೇಕು. ಅಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ 3 ಆಪ್ಷನ್ ಕಾಣ್ತಾ ಇದೆ. ಇನ್ಕಮ್ ಟ್ಯಾಕ್ಸ್, ಈಕ್ವಲೈಸೇಷನ್ ಮತ್ತು ಫೀ ಆರ್ ಅದರ್ ಪೇಮೆಂಟ್. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗಿರುವಂಥದ್ದು ಇನ್ಕಮ್ ಟ್ಯಾಕ್ಸ್. ಇದರ ಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಕಾಣ್ತಾ ಇರ್ಬೋದು. ಸೊ ಇದರ ಮೇಲೆ ಕ್ಲಿಕ್ ಮಾಡಿ. 2 ಆಪ್ಷನ್ ಕಾಣುತ್ತೆ, ಅಸೆಸ್ಮೆಂಟ್ ಇಯರ್ ಮತ್ತು ಟೈಪ್ ಆಫ್ ಪೇಮೆಂಟ್, ಮೈನರ್ ಹೆಡ್. ಸೊ ಇದರಲ್ಲಿ ಅಸೆಸ್ಮೆಂಟ್ ಇಯರ್ ನೀವು ಕ್ಲಿಕ್ ಮಾಡಬೇಕಾಗಿರೋದು 2023-24 ಇದನ್ನು ಕ್ಲಿಕ್ ಮಾಡಬೇಕು. ಯಾಕಂತ ಹೇಳಿದ್ರೆ ಫಿನಾನ್ಷಿಯಲ್ ಇಯರ್ 2022 ಮತ್ತು 23. ಸೊ ಹಾಗಾಗಿ ಅಸೆಸ್ಮೆಂಟ್ ಇಯರ್ ಇಲ್ಲಿ 2023 ಮತ್ತು 24. ಸೊ ಇದನ್ನು ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಅದರ್ ರಿಸಿಪ್ಟ್ಸ್, ಸೊ ಇದನ್ನು ಕ್ಲಿಕ್ ಮಾಡಬೇಕು. ಸೊ ಅದಾದಮೇಲೆ ಕಂಟಿನ್ಯೂ. ಸೊ ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ 1000 ನಿಮಗೆ ಕಾಣ್ತಾ ಇದೆ. ಸೊ ನೀವು ಮ್ಯಾನ್ಯುವಲಿ ಫಿಲ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆಲ್ರೆಡಿ ಡಿಜಿಟಲಿ ಇದು ಆಲ್ರೆಡಿ ಎಲ್ಲ ಆಪ್ಷನ್ಸ್ ಕೂಡ ಫಿಲ್ ಆಗಿದೆ, ಆಟೋ ಫಿಲ್ ಆಗಿದೆ. ಸೊ ನೀವಿಲ್ಲಿ ಕಂಟಿನ್ಯೂ ಕೊಡ್ಬೋದು. 1000 ರುಪೀಸ್ ನೋಡಿ, ಟೋಟಲ್ 1000 ರುಪೀಸ್, 1000 ಓನ್ಲಿ. ಕಂಟಿನ್ಯೂ. ಸೊ ಕಂಟಿನ್ಯೂ ಆದಮೇಲೆ ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ ಕಾಣ್ತಾ ಇದೆ. ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಪೇ ಅಟ್ ಬ್ಯಾಂಕ್ ಕೌಂಟರ್, RTGS, ನೆಫ್ಟ್, ಪೇಮೆಂಟ್ ಗೇಟ್ವೇ. ಸೊ ಇಲ್ಲಿ ಬೇರೆ ಬೇರೆ ಇದೆ. ಸೊ ಪೇಮೆಂಟ್ ಗೇಟ್ವೇ ಚೂಸ್ ಮಾಡಿ. ಇಲ್ಲಿ ನೋಡಿ 3 ಡಿಫ್ರೆಂಟ್ ಆದ ಬ್ಯಾಂಕ್ ಇದೆ. ಸೊ ಕೆನರಾ ಬ್ಯಾಂಕ್, ಫೆಡ್ರಲ್, ಕೊಟಕ್. ಸೊ ಈ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇರಲೇಬೇಕು ಅಂತ ಏನಿಲ್ಲ. ಸೊ ನೀವು ಯಾವುದನ್ನು ಬೇಕಾದ್ರೆ ಚೂಸ್ ಮಾಡ್ಬೋದು, ಆಯಿತಾ. ನಾನಿಲ್ಲಿ ಕೆನರಾ ಚೂಸ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಕಂಟಿನ್ಯೂ ಕೊಡಿ. ಸೊ ಅದಾದಮೇಲೆ ಇಲ್ಲಿ ನೋಡಿ ಫೈನಲ್ ಅಮೌಂಟ್ ಇದೆ. ಸೊ ಪೇ ನೌ. ಸೊ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕಾಣ್ತಾ ಇರ್ಬೋದು. ಇಂಟ್ರೊಡಕ್ಷನ್, ಪೇಮೆಂಟ್ ಎಲ್ಲ ಇದೆ. ಸೊ ಅದಾದಮೇಲೆ ಎಲ್ಲ ಓದಬೇಕು. ಓದಿ ಆದಮೇಲೆ ಐ ಎಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಈ ಚೆಕ್ ಬಾಕ್ಸ್ಗೆ ಟಿಕ್ ಮಾಡಿ ಸಬ್ಮಿಟ್ ಟು ಬ್ಯಾಂಕ್. ಸೊ ಇಲ್ಲಿ ನೋಡಿ ಬೇರೆ ಬೇರೆ ಟೈಪ್ ಇದು ಪೇಮೆಂಟ್ ನಿಮಗೆ ಕಾಣ್ತಾ ಇದೆ. ಕಾರ್ಡ್ಸ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI, ವಾಟ್ಸಪ್. ನೀವಿಲ್ಲಿ ಕಾರ್ಡ್ಸ್, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಸ್ ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಕಾರ್ಡ್ ನಂಬರ್ ಹಾಕಬೇಕು. ಸೊ ನೀವು ಯಾವ ಪೇಮೆಂಟ್ ಮೆಥಡ್ ಬೇಕಾದ್ರೂ ಚೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕಾರ್ಡ್ ಚೂಸ್ ಮಾಡ್ತಾ ಇದ್ದೇನೆ. ಕಾರ್ಡ್ ಡೀಟೇಲ್ಸ್ ಹಾಕಿದ ಮೇಲೆ ಪ್ರೊಸೀಡ್ ಕೊಡಿ. ಸೊ ಇಲ್ಲಿ ನಿಮಗೆ OTP ಕೇಳುತ್ತೆ. ಎಗೇನ್ ನಿಮ್ಮ ಬ್ಯಾಂಕಿನ ಮೆಸೇಜ್ ಬರುತ್ತೆ, OTP. ಸಬ್ಮಿಟ್ ಕೊಡಬೇಕು. ಇಲ್ಲಿ ನೋಡಿ ದ ಚಲನ್ ಪೇಮೆಂಟ್ ಈಸ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡಿ ಚಲನನ್ನು ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಸೈಡಲ್ಲಿ ಆಪ್ಷನ್ ಇದೆ ಡೌನ್ಲೋಡು. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಎಲ್ಲ ಡೀಟೇಲ್ ಇದೆ. ಇಲ್ಲಿಗೆ ನಿಮ್ಮ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ವಾಪಸ್ ಆ ಪೇಜ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ಲಿಂಕ್ ಆಧಾರ್ ಅಂತ ಕಾಣುತ್ತೆ, ಥರ್ಡ್ ಆಪ್ಷನ್. ಸೊ ಅಲ್ಲಿಗೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ವಾಪಸ್ ಪಾನ್ ನಂಬರ್ ಹಾಕಿ. ಸೊ ಆಧಾರ್ ನಂಬರನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವ್ಯಾಲಿಡೇಟ್ ಮಾಡಿ. and your payment details are verified, please click on continue to proceed with the submission of Aadhar PAN linking request ಅಂತ ಬಂತು. ಸೊ ಇಲ್ಲಿ ನಾನು ಆಲ್ರೆಡಿ ಅಷ್ಟು ಬೇಗ ಅವರು ವೆರಿಫೈ ಮಾಡಿ ಆಯಿತು. ಬಿಕಾಸ್ 31st ಇಸ್ ಲಾಸ್ಟ್ ಡೇಟ್ ಅಲ್ಲ, ಹಾಗೆ ಕಾಣಬೇಕು. ಇಲ್ಲಂತ ಹೇಳಿದರೆ ಇದೊಂದು 7 ಡೇಸ್ ಎಲ್ಲ ತಗೊಳ್ತಾ ಇತ್ತಂತೆ. ಸೊ ಅರೌಂಡ್ 7 ಡೇಸ್ 1 ವೀಕ್ ಜಾಸ್ತಿ ಆಗ್ತಿತ್ತು. ಸೊ ಇವಾಗ ಬೇಗ ಆಗ್ತಾ ಇದೆ. ಸೊ ಕಂಟಿನ್ಯೂ. ಸೊ ಇಲ್ಲಿ ನೀವು ನೇಮ್ ಆ್ಯಸ್ ಪರ್ ಆಧಾರ್,
ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಐ ಅಗ್ರಿ ಟು ವ್ಯಾಲಿಡೇಟ್ ಮೈ ಆಧಾರ್ ಡೀಟೇಲ್ಸ್. ಸೊ ಲಿಂಕ್ ಆಧಾರ್, OTP ಕೇಳುತ್ತೆ, ಪುನಃ OTP ಎಂಟ್ರ್ ಮಾಡಬೇಕು. ಸೊ ಇಲ್ಲಿ ವ್ಯಾಲಿಡೇಟ್ ಮಾಡುವ. Your request for Aadhar PAN linking has been sent to UIDAI for validation. Please check the status later by clicking on link Aadhar status link on home page. ಇದು ಅರೌಂಡ್ 6 hours ತಗೊಳುತ್ತೆ. ಸೊ 6 hours ಬಿಟ್ಟು ನೀವು ವಾಪಸ್ ಅದೇ ಪೇಜ್ಗೆ ಕ್ಲಿಕ್ ಮಾಡಿ ಅದೇ ಕ್ವಿಕ್ ಲಿಂಕ್ಸಲ್ಲಿ ಆಧಾರ್ ಲಿಂಕ್ಗೆ ಹೋಗಿ ಸೊ ಅಲ್ಲಿ ನೀವು ಪಾನ್ ಮತ್ತು ಆಧಾರ್ ಡೀಟೇಲ್ಸನ್ನು ಹಾಕುವಾಗ ಫಸ್ಟಿಗೆ ನಾನು ತೋರಿಸಿದ್ನಲ್ವ ಯಾವ ಥರ ಲಿಂಕ್ ಆಗಿ ಬರುತ್ತೆ ಅಂತ. ಸೊ ಗಿವನ್ ಆಧಾರ್ಗೆ ಲಿಂಕ್ ಆಗಿದೆ ಅನ್ನುವ ಮೆಸೇಜಲ್ಲಿ ಮೇಲೆ ಕಾಣುತ್ತೆ. ಸೊ ಹಾಗಾಗಿದ್ದರೆ ನಿಮ್ಮದು ಆಲ್ರೆಡಿ ಲಿಂಕ್ ಆಗಿದೆ ಅಂತ ಅರ್ಥ. ಈಗಲೇ ತಡ ಮಾಡದೆ ಮುಂದೆ ಬರುವ ತೊಂದರೆಗಳಿಂದ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ 31ನೇ ತಾರೀಕು ನಂತರ ನಿಮಗೆ ಯಾವುದೇ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗೋದಿಲ್ಲ, ಅದೇ ರೀತಿ ದೊಡ್ಡ ಮೊತ್ತದ ದಂಡ ಕೂಡ ವಿಧಿಸಲಾಗುತ್ತೆ. ಸೊ ಹಾಗಾಗಿ ನಿಮಗೆ ನಾನಿವತ್ತು ಕೊಟ್ಟ ಮಾಹಿತಿ ಉಪಯುಕ್ತವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮುಂದಿನ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.